ಕಲಾ ಸಂಗಮ ನಾಟಕ ತಂಡದಿಂದ ವಿನೂತನ ಪ್ರಯೋಗವೊಂದು ನಡೆದಿದೆ. ಇದೇ ಮೊದಲ ಬಾರಿಗೆ ಪ್ರಥಮ ಪೌರಾಣಿಕ ನಾಟಕವೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಶಿವದೂತೆ ಗುಳಿಗೆ ಎಂಬ ಅದ್ದೂರಿ ತುಳು ವಿಭಿನ್ನ ಶೈಲಿಯ ನಾಟಕ ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಂಡಿತು. ಮಂಗಳೂರಿನ ಪುರಭವನದಲ್ಲಿ ಪ್ರಥಮ ಬಾರಿಗೆ ಪೌರಾಣಿಕ ನಾಟಕವೊಂದು ಪ್ರದರ್ಶನಗೊಂಡಿದೆ. ಈ ಮೊದಲೇ 27 ಪ್ರದರ್ಶನಗಳನ್ನು ತುಳುನಾಡಿನಾದ್ಯಂತ ಪ್ರದರ್ಶಿಸಲು ತಯಾರಾದ ಪ್ರಥಮ ಪೌರಾಣಿಕ ನಾಟಕವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಧರ್ಮ ರಕ್ಷಣೆಗಾಗಿ ತುಳುನಾಡಿನಲ್ಲಿ ನೆಲೆ ನಿಂತ ಗುಳಿಗ ಸ್ವಾಮಿಯ ಮಹಿಮೆಯ ಬಗ್ಗೆ 2.5 ಗಂಟೆಯ ಪರಿಕಲ್ಪನೆಯಿದೆ. ವಿಜಯಕುಮಾರ್ ಕೊಡ್ಯಾಲ್ಬೈಲ್ ನಿರ್ದೇಶನದ ಈ ನಾಟಕವು ಹಲವಾರು ವಿಶೇಷತೆಯನ್ನ ಹೊಂದಿರುವ ನಾಟಕವಾಗಿದೆ. ಶಿವದೂತೆ ಗುಳಿಗೆ ಎಂಬ ಅದ್ದೂರಿ ತುಳು ನಾಟಕ ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ವಿವೇಕ್ ರೈ ಅವರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಜಯಕುಮಾರ್ ಕೊಡ್ಯಾಲ್ಬೈಲ್ ಅವರು ಒಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಗುಳಿಗನ ಕಾರಣಿಕ ಊರಿಡಿ ಹರಡಲಿ, ಈ ನಾಟಕ ಯಶಸ್ವಿಗೊಳ್ಳಲಿ ಅಂತ ಹೇಳಿದ್ರು. ಗುಳಿಗೆ ಅವು ನಮ್ಮ ತುಳುನಾಡದ ಒಂಜಿ ದೈವ, ಒಂಜಿ ಪುರಾಣದ ಒಂಜಿ ಶಿವನ ದೂತೆ ಸೃಷ್ಟಿ. ಪುರಾಣದ ದೈವಲ ಅಂದು ನಮ್ಮ ಜಾನಪದದ ಒಂಜಿ ಆರಾಧನದ ದೈವಲ ಅಂದು ಇನಿಕ್ಕಿಲ ನಮ್ಮೊಂದು ಬತ್ತನ ಚಿತ್ತನ ಊರುಡು ಕೋಲ ನೇಮಲಡು ನಮ್ಮ ನಡಪೊಂದು ಬತ್ತನಲ್ಲ ಅಂದು ಐನ ಒಂಜಿ ನಾಟಕದ ಒಂಜಿ ಒರಟು ಇಂಚೆ ಕೊರಳಿ ಅನ್ಪುಣಚಿತ್ತ ಒಂಜಿ ಮಲ್ಲ ಪ್ರಯತ್ನ ಬಲು ವಿಜಯಕುಮಾರ್ ಕೊಡಲ್ಲ ಅಂತೆ ಇತ್ತದಾನೆ ಇಂಕ್ ವಿಜಯಪಾಲ ಪಣ್ಣಂತ ಉಪ್ಪ ಆಲ್ರೆಡಿ ಅವು ಬುಕ್ ಆಸನ ಅನ್ಪುಣಚಿತ್ತು ಏನಾಪರ ಒಂಜಿ ಸಾವಿರ ಆವಡೆ ತುಳುನಾಡು ಮಾತ್ರ ನಮ್ಮ ತುಳುವೇರ ಓಲಲ್ಲಿ ಉಳ್ಳೇರ ಮಾತ ಊರುಡು ಪರಗೂರುಡು ಮಾತ ನಮ್ಮ ಗುಳಿಗನ ಒಂಜಿ ಮಾಯ ಒಂಜಿ ಕಾರಣಿಕ ಊರರ್ಮೆ ಪರಡಡು ನಿಖಲ್ನ ಇನಿತ್ತ ದಿನ ನಿಖಲ್ನ ಒಂಜೊಂಜಿ ರಡ್ಡು ಕಣ್ಣಲು ನಾನೊಂಜಿ ಸಾವಿರ ಕಣ್ಣಲಾದು ಸಾವಿರ ಕೆಬಿಕೆಲಾದು ಸಾವಿರ ಮನಸ್ಸಲಾದು ತುಳುನಾಡು ಒರ್ಮೆಲ ವಿಜಯಕುಮಾರ್ ಕೊಡ್ಯಾಲ್ಬೈಲ್ನ ನಾಟಕ ಅವು ಬಳಗಾಡಂದ್ಯಾನೆ. ಅನಂತರ ತುಳು ಚಿತ್ರರಂಗದ ನಿರ್ದೇಶಕ ನಟ ತೆಲಿಕೆದ ಬುಳ್ಳಿ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ವಿಜಯಕುಮಾರ್ ಕೊಡ್ಯಾಲ್ಬೈಲ್ ಅವರು ಯಾವುದೇ ನಾಟಕ ಮಾಡಿದ್ರೂ ಅದರಲ್ಲಿ ಒಂದು ವಿಭಿನ್ನತೆ ಇದೆ. ಈ ನಾಟಕ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಹೇಳಿದ್ರು. ಕೊಡ್ಯಾಲ್ಬೈಲ್ ಎಂಚಿನ ಮಾತ್ರ ಐಟೊಂದು ವಿಭಿನ್ನತೆ ಉಂಟು, ಐಟೊಂದು ವಿಶೇಷ ಉಂಟು. ಪ್ರತಿ ನಾಟಕಲ ಒರೆಯದೊರೆ ಅಸಲಾವಡು ಅದು ಕಮರ್ಷಿಯಲ್ ದೃಷ್ಟಿ ತೂಪುಜೇರು ಐತ ನೇರವಾದ ಆ ಕತೆ ದಾದ ಕೊನೋಡು ಎಂಚ ಮಲ್ಪೋಡು ಐನೇ ತೂಪಿನತ್ತದ ಎಂಗ್ಲು ಮಾದ ಕಮರ್ಷಿಯಲ್ ಓಲ್ ತೆಲ್ಪೈರ ಹಾಕೊಂಡು ತೂಪಿನಿ ಆರಂಚತ್ತು ಒಂದು ವಿಭಿನ್ನವಾದ ಕಥೆನು ಈ ಸರ್ತಿ ಆಯ್ಕೆ ಮಲ್ದೇರು ಅರ್ನ ಬಾಯಡು ಮುರಣಿ ಆ ವಿಶೇಷ ಕಥೆತ ವಿಷಯ ಕೇರ್ನಾಗ ಎಂಕೆ ಬಾರಿ ಖುಷಿ ಆಣಿ ಅಂಚಿನ ಒಂಜಿ ಅದ್ಭುತವಾದ ಶಿವದೂತನ ಒಂಜಿ ಗುಳಿಗನ ಕತೆ ಆಯಿತು. ಒಟ್ಟಿಗೂ ಎಂಕೊಂಜಿ ಮದ್ಯಪಾನೆರ್ಲ ಅವಕಾಶ ಕೊಡ್ತೇವೆ. ಪೂರಾ ತುಳುನಾಡದ ಪೂರಾ ದೈವಳನ ಆಶೀರ್ವಾದದ ವಿಜಯಕುಮಾರ್ ಕೊಡ್ಯಾಲ್ಬೈಲ್ ತಿಕ್ಕಡ್ ಈ ಡ್ರಾಮಾ ಭಾಳ ಯಶಸ್ವಿಯಾದ ಬಾರಿ ಪೊರ್ಲ ಆತನಿಗೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶಿವದೂತೆ ಗುಳಿಗೆ ನಾಟಕದ ನಿರ್ದೇಶಕರಾದ ವಿಜಯಕುಮಾರ್ ಕೊಡ್ಯಾಲ್ಬೈಲ್, ಸಂಗೀತ ನಿರ್ದೇಶಕರಾದ ಎಕೆ ವಿಜಯ್ ಕೋಕಿಲ, ಹಿರಿಯ ರಂಗಕರ್ಮಿ ವಿಜಿಪಾಲ್, ನಾಗರಾಜ್ ಶೆಟ್ಟಿ ಮತ್ತು ಹಿರಿಯ ರಂಗ ಕಲಾವಿದರು ಉಪಸ್ಥಿತರಿದ್ದರು. ಈ ನಾಟಕದಲ್ಲಿ ಹರೀಶ್ ಆಚಾರ್ಯ ಮತ್ತು ಚಂದ್ರಶೇಖರ್ ಶಿರುವ ಮಠಾರ್ರವರ ರಂಗವಿನ್ಯಾಸದ ಕೈಚಳಕವಿದೆ. ಎಕೆ ವಿಜಯ ಕೋಕಿಲ್ ರವರ ಅದ್ಭುತ ಸಂಗೀತ ನಿರ್ದೇಶನದಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ, ತೆಲಿಕೆದಬುಳ್ಳಿ ದೇವದಾಸ್ ಕಾಪಿಕಾಡ್, ರವೀಂದ್ರ ಪ್ರಭು, ಡಾ ವೈಷ್ಣವಿ ನರಸಿಂಹಕಿಣಿ, ವಿಶಾಲ್ ರಾಜ್ ಕೋಕಿಲ ಅವರ ಹಿನ್ನೆಲೆ ಗಾಯನವಿದೆ. ರಾಧಾ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಗುಳಿಗನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ಅದ್ಭುತ ಪರಿಕಲ್ಪನೆಯ ನಾಟಕ ಇದಾಗಿದ್ದು, ಯಶಸ್ವಿಯಾಗಿ ಶಿವದೂತೆ ಗುಳಿಗೆ ನಾಟಕ ಮೂಡಿಬರಲಿ ಎಂಬುದೇ ನಮ್ಮ ಆಶಯ. ಪಾರ್ವತಿ ಎನ್ನ ಕಣ್ಣಿಗೆ ಏರಾವಡಿ ತೋಜೊಂದುಲ್ಲೆ ಈ ಬೆಗರಡು ಬೊಣ್ಯನು ಪೊಜೆನ್ಕೋಯೆ ನಾ ಗುಳಿಗೆ ಮಂತೆ ಪಾರ್ವತಿ ಈ ಗುಳಿಗೆನ ಕೈಗೆ ಬತ್ತೊಂದಿತ್ತನ ಎಂಕ್ ದುನ್ನ ತಡೇರ ಒಂದುಜಿ ಮೂಜಿ ಲೋಕನು ತುಂಬೊಂದಿನಾಯ ಯಾನ ಅಂಡಲ ಈತ ಎಲ್ಲಿಯ ಗುಳಿಗೆ ಈತ ದುನ್ನಾದ ತೋಜೊಡ್ಡ ನೆಟ್ಟು ದಾದಾಡುವ ಶಕ್ತಿ ಉಪ್ಪಡೆ ಅವೇನು ತೆರೆಯೋಂಡ್ರೆ ಈ ಗುಳಿಗೆನ ನೆಲಕ್ಕೆ ದಕ್ಕುವೆ ಸ್ವಾಮಿ.
ಬಲೆ ಅವು ಅವತಾರ ಕಟ್ಟೊಂದುಂಡು. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.